ಬಿಪಿಎಸ್ ಭಾರತೀಯ ಪರಿವರ್ತನಾ ಸಂಘ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ವತಿಯಿಂದ ನಿಡಗಲ್ಲು ಹೋಬಳಿ ಪದಾಧಿಕಾರಿಗಳ ಆಯ್ಕೆ ಹಾಗೂ ಪೂನಾ ಒಪ್ಪಂದದ ಒಂದು ದಿನದ ವಿಚಾರ ಸಂಕಿರಣವನ್ನ ನಿಡಗಲ್ಲು ಬೆಟ್ಟ ಸಮುದಾಯ ಭವನದಲ್ಲಿ ಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಿಪಿಎಸ್ ರಾಜ್ಯಾಧ್ಯಕ್ಷರು ಹೈಕೋರ್ಟ್ ವಕೀಲರಾದ ಪ್ರೊಫೆಸರ್ ಹರಿರಾಮ್ ರವರು ಐತಿಹಾಸಿಕ ಪೂನಾ ಒಪ್ಪಂದ ಕುರಿತು ವಿಚಾರ ಸಂಕಿರಣ ಮಂಡನೆ ಮಾಡಿದರು. ಒಂದು ನಿಮಿಷ ಚಿಟ್ಕೆ ಹೊಡೆದ್ರೆ ಒಂದ್ಸಲ ಜೈಲಿಗೆ ಬಿಸಾಕ್ತಾರೆ. ಏನು ಮಾಡಕ್ಕೆ? ಯಾಕಂದ್ರೆ ಅವನು ಗೆದ್ದಿದ್ದು ನಿಮ್ಮ ಓಟಿಂದ ಅಲ್ಲ, ಗೆದ್ದಿದ್ದು ಯಾವ ಓಟಿಂದ? ಯಾರನ್ನ ಬಹಿಷ್ಕಾರ ಮಾಡ್ತಾರಲ್ಲ ಅಂತ ಜಾತಿಗಳು ರಾಜಕೀಯ. ಈಗ ನೀವು 40,000 ಓಟಿದ್ರೆ ಅವ್ರು 70,000 ಹಾಕಿದ್ರೆ ಗೆಲ್ತಾರೆ, 40,000 ಹಾಕಿದ್ರೆ ಗೆಲ್ತಾರೆ. ಸೊ ನೀವು ಬೇಕೋ ಹೋಗ್ಬೇಕು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಹೈಕೋರ್ಟ್ ವಕೀಲರು ರಮೇಶ್ ಮತ್ತು ಡಾಕ್ಟರ್ ರಾಜೇಶ್ ರವರು ಭಾಗವಹಿಸಿದ್ದರು. ನಾಯದಗುಂಟೆ ಬಿಪಿಎಸ್ ಮುಖಂಡರು ಶಿವರಾಜ್, ತುಮಕೂರು ಜಿಲ್ಲಾ ಮುಖಂಡರು ಎಚ್ ಕೆಂಚರಾಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಸಂಯೋಜಕರಾದ ಹರಿಹರಪುರ ಗ್ರಾಮದ ಎಚ್.ಡಿ. ಈರಣ್ಣ, ಪೋಷಕರಾದ ಹನುಮಂತರಾಯಪ್ಪ, ಖಜಾಂಚಿಗಳು ಆದ ಜೆಸಿಬಿ ಓಬಳೇಶ್, ದೊಡ್ಡೇನಹಳ್ಳಿ ಗ್ರಾಮದ ಸಾಮಾಜಿಕ ಕಾರ್ಯಕರ್ತರಾದ ದೊಡ್ಡೇನಹಳ್ಳಿಯ ರಘು ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಆರ್ಥಿಕ ಸಹಾಯ ಮಾಡಿದ ಎಲ್ಲ ಪದಾಧಿಕಾರಿಗಳಿಗೆ ತುಂಬು ಹೃದಯದ ಭೀಮ ಕೃತಜ್ಞತೆಯನ್ನು ಬಿಪಿಎಸ್ ತುಮಕೂರು ಜಿಲ್ಲಾ ಮುಖಂಡರು ಆದ ಎಚ್ ಕೆಂಚರಾಯರವರು ಸಲ್ಲಿಸಿದರು. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದ ಅನೇಕ ಭೀಮ ಬಂಧುಗಳೆಲ್ಲರಿಗೂ ಬಿಪಿಎಸ್ ತುಮಕೂರು ಜಿಲ್ಲೆ ವತಿಯಿಂದ ಪ್ರೀತಿಪೂರ್ವಕ ಭೀಮ ಅಭಿನಂದನೆಗಳನ್ನು ಸಲ್ಲಿಸಿದರು. ವರದಿ ರಾಮಪ್ಪ ಸಿಕಿಪುರ, ಪಾವಗಡ ತಾಲೂಕು. ಏನಿವತ್ತು ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ನಿಡಘಟ್ಟ ಅನ್ನುವಂಥ ಒಂದು ನಿಡಗಲ್ಲು ಅನ್ನುವಂಥ ಒಂದು ಹಳ್ಳಿಯಲ್ಲಿ ಇವತ್ತು BPS ವತಿಯಿಂದ ನಮ್ಮ ಕೆಂಚರಾಯ ಮತ್ತು ಅವರ ಸ್ನೇಹಿತರ ನಾಯಕತ್ವದಲ್ಲಿ ಪೂನಾ ಒಪ್ಪಂದದ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1932ನೇ ಇಸ್ವಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಒಂದು ಒಪ್ಪಂದ, ಪೂನಾ ಒಪ್ಪಂದ ಐತಿಹಾಸಿಕವಾಗಿ ಈ ದೇಶದಲ್ಲಿ ಶೋಷಿತ ವರ್ಗಗಳಿಗೆ ಒಂದಿಷ್ಟು ಹಕ್ಕುಗಳು ಸಿಕ್ಕಂಥ ಸಂದರ್ಭದಲ್ಲಿ ಏನು ಬ್ರಿಟಿಷ್ ಜೊತೆಗೆ ಹೋರಾಟ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ, ಶೈಕ್ಷಣಿಕ, ಆರ್ಥಿಕ ಮತ್ತು ಔದ್ಯೋಗಿಕ ಹಕ್ಕುಗಳನ್ನು ತಂದುಕೊಟ್ಟರು. ಅದರಲ್ಲೂ ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಗಳಿಸಿದಂಥ ಹಕ್ಕುಗಳನ್ನು ಕುತಂತ್ರದಿಂದ ಕಸಿದು ಶೋಷಿತರ ಬದುಕಿಗೆ ಕೊಳ್ಳಿಯನ್ನು ಇಟ್ಟಂಥ ದಿನ. ಹಾಗಾಗಿ ಇವತ್ತು ನಾವು ಈ ಐತಿಹಾಸಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಇವತ್ತು ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರಿದೆ ಅಂತ ಹೇಳಿದ್ರೆ, ಇವತ್ತು ಇಡೀ ರಾಜಕೀಯ ವ್ಯವಸ್ಥೆ, ಇವತ್ತು ರಾಜಕಾರಣ ಮತ್ತು ಇಲ್ಲಿರ್ತಕ್ಕಂಥ ಶೋಷಿತ ವರ್ಗಗಳ ಸ್ಥಿತಿಗತಿಗಳು ಈ ನಿಟ್ಟಿನಲ್ಲಿ ಇರಲಿಕ್ಕೆ ಕಾರಣವೇ ಈ ಪೂನಾ ಒಪ್ಪಂದ. ಯಾಕಂದರೆ ಈ ಪೂನಾ ಒಪ್ಪಂದದ ಮುಖಾಂತರ ಭಾರತ ದೇಶದಲ್ಲಿ ಶೋಷಿತರ ಪೈಕಿ ಒಂದು ಸಮರ್ಥ ಮತ್ತು ನಿಸ್ವಾರ್ಥ ನಾಯಕತ್ವ ಸೃಷ್ಟಿಯಾಗಲಿಕ್ಕೆ ಒಂದು ದೊಡ್ಡ ಪ್ರಮಾಣದ ಕೊಡ್ಲಿಯೇಟನ್ನು ಕೊಡ್ತು.